ರಂಗಭೂಮಿಗೆ ಶತಮಾನಗಳ ಇತಿಹಾಸವಿದೆ. ಅದು ಕಲೆಯ ಬುನಾದಿ. ರಂಗಭೂಮಿಯಿಂದಲೇ ಕಲೆಯ ಉಗಮ ಆಗಿದ್ದು. ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ನಾವೇನು ಕರೆಯುತ್ತೇವೆಯೇ ಅದರ ಉಗಮವಾಗಿದ್ದು ರಂಗಭೂಮಿಯಿಂದಲೇ. ಅಂತಹ ಭವ್ಯ ಇತಿಹಾಸ ಮತ್ತು ಶಕ್ತಿ ಅದಕ್ಕಿದೆ. ಇತ್ತೀಚಿನ ವರ್ಷಗಳಲ್ಲಿ ಸಹಜವಾಗಿಯೇ ಬೇರೆ ಬೇರೆ ಮಾಧ್ಯಮಗಳಿಂದ ರಂಗಭೂಮಿಯ ಹೊಳಪು ಕಡಿಮೆಯಾಗುತ್ತಿದೆಯೇನೋ ಎಂದೆನಿಸುತ್ತದೆ. ಅದರ ಮೇಲೆ ಕೋವಿಡಿನ ಬರೆ ಬೇರೆ. ಕೋವಿಡಿನಿಂದಾಗಿ ತಿಂಗಳುಗಟ್ಟಲೆ ರಂಗಭೂಮಿ ಸಕ್ರಿಯವಾಗಿರುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಈ ಎಲ್ಲ ಒತ್ತಡಗಳನ್ನು ರಂಗಭೂಮಿ ಹೇಗೆ ಸಹಿಸಿಕೊಳ್ಳುತ್ತದೆ, ಇಷ್ಟೆಲ್ಲ ಪೆಟ್ಟುಗಳನ್ನು ಹೇಗೆ ಸ್ವೀಕರಿಸುತ್ತದೆ ಎಂಬ ಭಯ ನನ್ನನ್ನು ಕಾಡುತ್ತಲೇ ಇರುತ್ತದೆ. ನಿಜ ಹೇಳಬೇಕೆಂದರೆ ನಾವೆಲ್ಲ ಬಹಳ ಅದೃಷ್ಟವಂತರು. ರಂಗಭೂಮಿಯ ಸಾಹಸವಿದ್ದವರು, ಅಲ್ಲಿಂದ ಬೆಳೆದು ಬಂದವರು. ಹಾಗೆ ನೋಡಿದರೆ ನಾನು ಹಲವು ಕಂಪನಿಗಳಲ್ಲೇನೂ ನಟಿಸಲಿಲ್ಲ. ಈವರೆಗೆ ಅಭಿನಯಿಸಿದ್ದು ನನ್ನ ತಂದೆಯ ಕಂಪನಿಯಲ್ಲಿ ಮಾತ್ರ. ಜೆ.ವಿ. ಕೃಷ್ಣ ನಾಟಕ ಕಂಪನಿಯಲ್ಲಿ ಹಣ್ಣಿನ ಜೀವನ, ಮನೆಮಗಳು, ಮುದುಕನ ಮನೆ, ಚೆನ್ನಪ್ಪನ ಚೆನ್ನೇಗೌಡ, ಗೋಮುಖ ವ್ಯಾಘ್ರ, ಕೋರವಂಜಿ, ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಸೇರಿದಂತೆ ಹಲವಾರು ನಾಟಕ ಪ್ರದರ್ಶನಗಳಾಗಿವೆ. ಈ ಎಲ್ಲ ನಾಟಕಗಳಲ್ಲೂ ನಾನು ಅಭಿನಯಿಸಿದ್ದು ಕಡಿಮೆ. ಓದುತ್ತಿದ್ದರಿಂದ ನಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರಲಿಲ್ಲ. ಆಗಾಗ ಕೆಲವು ನಾಟಕಗಳನ್ನು ಅಭಿನಯಿಸುತ್ತಿದ್ದೆ ಎನ್ನುವುದರ ಬಿಟ್ಟರೆ ನನ್ನದೇನು ಸುದೀರ್ಘವಾದ ಪಯಣವಲ್ಲ. ಆದರೆ ರಂಗಭೂಮಿಯ ನಂಟು ಮತ್ತು ಸಂಪರ್ಕ ಸತತವಾಗಿ ಸಿಕ್ಕಿತ್ತು. ಈಗ ಎಲ್ಲದಕ್ಕೂ ಫಾರ್ಮಲ್ ಆದ ತರಬೇತಿಗಳಿರುತ್ತದೆ. ನಟನಾಗಬೇಕು ಎಂದರೆ ಚಿತ್ರರಂಗಕ್ಕೆ ಬರುವವರಿಗೆ ಅನೇಕ ವೇದಿಕೆಗಳಿವೆ. ಚಿತ್ರರಂಗಕ್ಕೆ ಆಗಮಿಸುವವರು ಪಾದರಸದಂತೆ ಇರುತ್ತಾರೆ. ಎಲ್ಲ ರೀತಿಯಲ್ಲಿ ಸಾಕಷ್ಟು ತಯಾರಿ ಮಾಡಿಕೊಂಡು ಬರುತ್ತಾರೆ. ಆಂಗಿಕ ಅಭಿನಯ, ಡೈಲಾಗ್ ಡೆಲಿವರಿ, ಕ್ಯಾಮರಾ ಆ್ಯಂಗಲ್ಗಳು ಇವೆಲ್ಲಗಳನ್ನು ಹೇಳಿಕೊಟ್ಟು ಸಿನಿಮಾಗೆ ಬೇಕಾದ ಎಲ್ಲ ವಿದ್ಯೆಗಳನ್ನು ಕಲಿತಿರ್ತಾರೆ. ನಟರನ್ನು ರೂಪಿಸುವ ಸಂಸ್ಥೆಗಳು ನಮ್ಮ ನಡುವೆ ಇವೆ ಎಂಬುದು ಖುಷಿಯ ವಿಚಾರ. ನನ್ನ ಮಟ್ಟಿಗೆ ಹೇಳುವುದಾದರೆ ರಂಗಭೂಮಿಯ ಗುರು ಪಾಠಶಾಲೆ. ಇವತ್ತು ನಾನೇನಾದರೂ ಸಿನಿಮಾದಲ್ಲಿ ಗುರುತಿಸಿಕೊಂಡಿದ್ದೀನಿ ಅಂದರೆ ಅದು ರಂಗಭೂಮಿಯ ಆಶೀರ್ವಾದ. ರಂಗಭೂಮಿಯ ವೈಶಿಷ್ಟ್ಯವೆಂದರೆ ಅಲ್ಲಿ ಎಲ್ಲವನ್ನೂ ನೋಡುತ್ತಾ ಕಲಿಯಬೇಕು. ಪ್ರತಿಯೊಬ್ಬರೂ ರಂಗದ ಮೇಲೆ ನಿಂತು ಎಲ್ಲರನ್ನೂ ಅರ್ಥ ಮಾಡಿಕೊಂಡಿರಬೇಕು. ಪ್ರೇಕ್ಷಕರ ಮುಂದೆ ನಿಂತು ಸರಿ ತಪ್ಪುಗಳನ್ನು ಅರಿತುಕೊಳ್ಳಬೇಕು. ಮಾಡಿದ ತಪ್ಪುಗಳನ್ನು ಇನ್ನೊಂದು ಪ್ರದರ್ಶನದಲ್ಲಿ ಮಾಡದಂತೆ ಜಾಗ್ರತೆ ವಹಿಸಬೇಕು. ಇದೆಲ್ಲದರಿಂದ ಸಂಭಾಷಣೆ ಹೇಳುವ ರೀತಿ, ಸ್ಪಷ್ಟತೆ, ಭಾಷೆಯ ಮೇಲಿನ ಹಿಡಿತ, ಮ್ಯಾನರಿಸಮ್ ಇವೆಲ್ಲವೂ ಸುಧಾರಿಸುತ್ತದೆ. ನೀನು ಚೆನ್ನಾಗಿ ಹಾಡುತ್ತೀಯ ಎಂದು ಹಲವಾರು ಹೇಳುತ್ತಾರೆ. ನಿಜ ಹೇಳಬೇಕೆಂದರೆ ನಾನು ಶಾಸ್ತ್ರೀಯ ಸಂಗೀತ ಕಲಿತೇ ಇಲ್ಲ. ನನಗೆ ಸರಿಗಮ ಪದನಿಸ ಗೊತ್ತಿಲ್ಲ. ಆದರೆ ಸಂಗೀತಕ್ಕೂ ನನಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅದಕ್ಕೆ ಕಾರಣ ರಂಗಭೂಮಿ. ಅಲ್ಲಿ ಕಲಿತದ್ದು ಜೀವನ ಪೂರ್ತಿ ಕೈ ಹಿಡಿದಿದೆ. ರಂಗಭೂಮಿಯಲ್ಲಿ ನೋಡಿ ನಾನು ಆರ್ಕೆಸ್ಟ್ರಾಗಳಲ್ಲಿ ಹಾಡುತ್ತಿದ್ದೆ. ಕೆಲವು ಸಿನಿಮಾಗಳಲ್ಲಿ ಹಾಡಿರುತ್ತೇನೆ. ಸಿನಿಮಾಗೆ ಬರುವುದಕ್ಕಿಂತ ಮುಂಚೆ ಕೆಲವು ಭಕ್ತಿಗೀತೆಗಳನ್ನು ಹಾಡಿದ್ದೆ. ಅದರ ಜೊತೆಗೆ ಸಿನಿಮಾಗಳಲ್ಲಿ ಕೋರಸ್ ಹಾಡಿದ್ದೇನೆ. ನನಗೆ ಗೊತ್ತಿಲ್ಲದೆ ಸಂಗೀತ, ವಸ್ತ್ರವಿನ್ಯಾಸ, ರಂಗಸಜ್ಜಿಕೆ, ಕಲಾ ನಿರ್ದೇಶನ ಹಾಗೂ ಹೀಗೆ ಹಲವು ವಿಷಯಗಳನ್ನು ನಾನು ರಂಗಭೂಮಿಯಲ್ಲಿ ಕಲಿತಿದ್ದೇನೆ. ಇಷ್ಟೆಲ್ಲ ಯಾಕೆ ಹೇಳಿದೆ ಎಂದರೆ ನಾನು ಎನ್ನುವುದು ಸುಳ್ಳು, ರಂಗಭೂಮಿ ಮಾತ್ರ ನಿಜ. ಇನ್ನು ರಂಗಭೂಮಿ ನಶಿಸುತ್ತಿದೆ ಎಂಬ ಮಾತನ್ನು ನಾನು ಒಪ್ಪುವುದಿಲ್ಲ. ಇದು ರಂಗಭೂಮಿಗಿಂತ ಸಿನಿಮಾಗೆ ಹೆಚ್ಚು ಪ್ರಾಮುಖ್ಯ ಸಿಗುತ್ತಿರಬಹುದು. ಮೀಡಿಯಂ ಬದಲಾಗಿರಬಹುದು, ಇನ್ನೊಂದು ಹೊಸ ಶೈಲಿ ಬಂದಿರಬಹುದು. ಆದರೆ ಕಲೆ ಒಂದೇ. ಅದರ ಆತ್ಮ ಬದಲಾಗಿಲ್ಲ. ಇನ್ನು 100 ವರ್ಷ ಹೋದರೂ ಈ ಆತ್ಮ ಬದಲಾಗುವುದಿಲ್ಲ. ಇವತ್ತು ಮುಂಚಿನ ಥರ ಕಂಪನಿಗಳಿಲ್ಲ, ಮುಂಚಿನಷ್ಟು ನಾಟಕಗಳಾಗುತ್ತಿಲ್ಲ. ಪ್ರಮುಖವಾಗಿ 2 ವಲಯಗಳಲ್ಲಿ ಒಂದಿಷ್ಟು ಕೆಲಸಗಳಾದರೆ ರಂಗಭೂಮಿ ಮತ್ತೊಮ್ಮೆ ಸಕ್ರಿಯವಾಗಿ ಎದ್ದು ನಿಲ್ಲುತ್ತದೆ. ನಾಟಕ ಪ್ರದರ್ಶನ ಮಾಡುವವರು ಒಂದು ವಲಯವಾದರೆ ನೋಡುವವರು ಇನ್ನೊಂದು ವಲಯ. ಪ್ರದರ್ಶನ ಮಾಡುವ ವಲಯವನ್ನು ನಾನು ಹತ್ತಿರದಿಂದ ಬಲ್ಲೆ. ಇಲ್ಲಿ ಸಹ ಸಾಕಷ್ಟು ಪ್ರಯೋಗಗಳಾಗುತ್ತಿವೆ, ಹೊಸ ಪ್ರಯತ್ನಗಳಾಗುತ್ತಿವೆ. ನೋಡುಗರ ವಲಯದ ಬಗ್ಗೆ ಹೇಳುವುದಾದರೆ ಕೆಲವು ತಿಂಗಳ ಹಿಂದೆ ದರ್ಶನ ಅಭಿನಯದ ರಾಬರ್ಟ್ ಚಿತ್ರ ರಿಲೀಸ್ ಆಯಿತು. ಆ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿಗೆ ಹೋಗಿದ್ದೆ. ಈ ಸಂದರ್ಭದಲ್ಲಿ ವೃತ್ತಿ ರಂಗಭೂಮಿಯ ಒಂದು ನಾಟಕ ಪ್ರದರ್ಶನವಾಗುತ್ತಿತ್ತು. ಸರಿ, ನಾಟಕ ನೋಡುವುದಕ್ಕೆ ಹೋದೆ. ಅಂದು ಭಾನುವಾರ, ಸ್ವಲ್ಪ ಲೇಟಾಗಿತ್ತು. ಮುಂದಿನ ಸೀಟಿದ್ದರೆ ಕೊಡಿ ಎಂದು ಬೇಡಿಕೊಂಡೆ. ಆದರೆ ಮುಂದಿನ ಸೀಟಿಲ್ಲ, ಕೊನೆಯ 5 ಟಿಕೆಟ್ಗಳಿವೆ, ಬೇಕಾ ಎಂದು ಕೌಂಟರ್ನಲ್ಲಿದ್ದವರು ಕೇಳಿದರು. ಇಂತಹ ಸಮಯದಲ್ಲೂ ಫುಲ್ ಹೌಸ್ ಆಗಿದೆಯಲ್ಲ ಎಂದು ಬಹಳ ಸಂತೋಷವಾಯಿತು. ಟಿಕೆಟ್ ಖರೀದಿಸಿ ಹಿಂದೆ ಕುಳಿತುಕೊಂಡು ನಾಟಕ ನೋಡಿದೆ. ಮಾಸ್ಕ್ ಹಾಕಿದ್ದರಿಂದ ಯಾರೂ ನನ್ನನ್ನು ಗುರುತಿಸಲಿಲ್ಲ. ಅಷ್ಟು ಜನರ ಮಧ್ಯೆ ನಾಟಕ ನೋಡಿದ ಖುಷಿಯನ್ನು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಅಲ್ಲಿಯವರೆಗೂ ರಂಗಭೂಮಿಯ ಮುಂದಿನ ಕತೆ ಏನು ಎಂಬ ಸಣ್ಣ ಅಳುಕೇನಿತ್ತು, ಅದು ಹೊರಟು ಹೋಯಿತು. ಇದೇ ಥರ ಆತಂಕ ಇರುವ ಎಲ್ಲರಿಗೂ ನನ್ನ ಮನವಿ ಎಂದರೆ ರಂಗಭೂಮಿ ನಶಿಸುತ್ತಿದೆ ಎಂಬ ಭಯಬೇಡ. ಈಗಲೂ ಜನ ಬರುತ್ತಿದ್ದಾರೆ. ನಾಟಕ ಕಂಪನಿಯವರು ಸಹ ಒಳ್ಳೆಯ ಪ್ರಯತ್ನಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ಈಗ ಮುಖ್ಯವಾಗಿ ಬೇಕಾಗಿರುವುದು ಪ್ರೇಕ್ಷಕರ ಸಹಕಾರ. ಪ್ರೇಕ್ಷಕರು ಯಾವತ್ತೂ ರಂಗಭೂಮಿಯನ್ನು ಕೈಬಿಟ್ಟಿಲ್ಲ. ಇಷ್ಟೆಲ್ಲ ಸವಾಲುಗಳ ಮಧ್ಯೆಯೂ ರಂಗಭೂಮಿ ಸಕ್ರಿಯವಾಗಿದೆ ಎಂದರೆ ಅದು ಕಾರಣ ಪ್ರೇಕ್ಷಕರೇ.
ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ನಾಟಕಗಳನ್ನು ನೋಡುವುದರಿಂದ ಹೊಸ ಚೈತನ್ಯ ಬರ್ತದೆ, ಹೊಸ ಕನಸುಗಳು ಹುಟ್ಟಿಕೊಳ್ಳುತ್ತದೆ. ಹಾಗಾಗಿ ದಯವಿಟ್ಟು ರಂಗಭೂಮಿಯನ್ನು ಕೈ ಬಿಡಬೇಡಿ, ನಾಟಕವನ್ನು ನೋಡಿ ಪ್ರೋತ್ಸಾಹಿಸಿ.